ಉಳ್ಳಾಲ ವಲಯ ನಾಡದೋಣಿ ಮತ್ತು ಗಿಲ್ಲೆಟ್ ಮೀನುಗಾರರ ಸಂಘದ ವತಿಯಿಂದ ನಿರ್ಮಿಸಲಾದ ಪ್ರಥಮ ಬೋಟ್ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಕಾರ್ಯಕ್ರಮ ಜಪ್ಪಿನಬೊಗೇರು ನದಿ ತಟದಲ್ಲಿ ನಡೆಯಿತು. ವಿಧಾನಸಭಾಧ್ಯಕ್ಷ ಡಾಕ್ಟರ್ ಯುಟಿ ಖಾದರ್ ಫರೀದ್ ಬೋಟ್ ಆಂಬ್ಯುಲೆನ್ಸ್ಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಈ ಮಾದರಿ ಯೋಜನೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಪ್ರೇರಣೆಯಾಗಲಿದೆ. ಮೀನುಗಾರರ ಜೀವ ರಕ್ಷಣೆಗಾಗಿಯೇ ಇಂತಹ ಬೋಟ್ ಆಂಬ್ಯುಲೆನ್ಸ್ ಸೇವೆ ಅತ್ಯಂತ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ವಿಧಾನ ಪರಿಷತ್ ಸದಸ್ಯ ಬಿಎಂ ಫಾರೂಕ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಮೀನುಗಾರರ ಆರ್ಥಿಕ ಬದುಕು ಭದ್ರವಾಗಲಿ. ದೇಶದಲ್ಲಿ 35 ವರ್ಷಕ್ಕಿಂತ ಕೆಳಗಿನವರ ಪ್ರಮಾಣ 65% ಇದು ಭಾರತದ ಅಭಿವೃದ್ಧಿಗೆ ಆಶಾಕಿರಣ ಎಂದರು. ಯೋಜನೆ ರೂಪಿಸಿದ ಬಳಿಕ ಕಾರ್ಯಗತಗೊಳಿಸಲು ಆರ್ಥಿಕ ಸಮಸ್ಯೆಯಿಂದಾಗಿ 3 ವರ್ಷ ಬೇಕಾಯಿತು. 16 ಲಕ್ಷ ಖರ್ಚು ತಗುಲಿದ್ದು 6 ಲಕ್ಷ ಸಾಲದಲ್ಲಿದ್ದೇವೆ. ನಮ್ಮ ಸಂಘದಲ್ಲಿ ಸಣ್ಣ ಮೀನುಗಾರರಿದ್ದು ಸಾಲ ಭರಿಸಲು ಸುಲಭವಲ್ಲ. ಉಳ್ಳಾಲದಲ್ಲಿರುವ ಉದ್ಯಮಿಗಳು ಮೀನುಗಾರರು ಸಹಕಾರ ನೀಡಬೇಕು ಎಂದು ಉಳ್ಳಾಲ ವಲಯ ನಾಡದೋಣಿ ಮತ್ತು ಗಿಲ್ನೆಟ್ ಮೀನುಗಾರರ ಸಂಘದ ಅಧ್ಯಕ್ಷ ಹನೀಫ್ ಸೋಲಾರ್ ಮನವಿ ಮಾಡಿದರು. ನಾಡದೋಣಿ ಮತ್ತು ಗಿಲ್ನೆಟ್ ಮೀನುಗಾರರ ಸಂಘದ ಅಧ್ಯಕ್ಷ ಹನೀಫ್ ಸೋಲಾರ್ ಅಧ್ಯಕ್ಷತೆ ವಹಿಸಿದ್ದರು. ಟ್ರಾಲ್ ಬೋಟ್ ಮೀನುಗಾರರ ಸಂಘದ ಅಧ್ಯಕ್ಷ ಚೇತನ್ ಬೆಂಗ್ರೆ, ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕಿ ರೇವತಿ, ಜೆಡಿಎಸ್ ಮುಖಂಡ ಇಕ್ಬಾಲ್ ಮುಲ್ಕಿ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಉಳ್ಳಾಲದವರು ಒಂದು ಬೋಟ್ ಆಂಬ್ಯುಲೆನ್ಸ್ ಮಾಡಿ ಇಡೀ ರಾಜ್ಯದಲ್ಲಿ ಉಳ್ಳಾಲ ಜನತೆ ಗೌರವವನ್ನು ಹೆಚ್ಚಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಯಾವಾಗಲೂ ಮಾತಿದೆ, ಉಳ್ಳಾಲದ ಮೀನುಗಾರ ಮತ್ತು ಉಳ್ಳಾಲ ಜನರು ಮನಸ್ಸು ಮಾಡಿದ್ರೆ ಯಾವುದನ್ನು ಕೂಡ ಮಾಡ್ತಾರೆ. ಅದನ್ನು ಬಹುಶಃ ಇವತ್ತು ಮೀನುಗಾರ ನಾಗರಿಕ ಸಂಘದವರು ತೋರಿಸಿಕೊಟ್ಟಿದ್ದಾರೆ. ಅದಕ್ಕೆ ಹನೀಫ್ನವರಿಗೆ ಮತ್ತು ಇಡೀ ಯಾರಿಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಎರಡನೇದಾಗಿ ಇವತ್ತು ನಮ್ಮ ಈ ಒಂದು ಗಣರಾಜ್ಯೋತ್ಸವವನ್ನು ಇವತ್ತು ನಮ್ಮ ನದಿ ಮಧ್ಯದಲ್ಲೇ ನೀರಿನಲ್ಲಿ ಬೋಟ್ನಲ್ಲಿ ನಿಂತು ಬಹುಶಃ ಫ್ಲಾಗ್ ಹಾಸ್ಟಿಂಗ್ ಮಾಡುವ ಒಂದು ಐತಿಹಾಸಿಕವಾದ ಒಂದು ದೇಶ ಪ್ರೇಮ ಅಂತ ಹೇಳಿಕ್ಕೆ ನಾನು ಇಚ್ಛಿಸುವಂಥದ್ದು. ನಾನಿರಲಿ ಮುಂದೆ ನಮ್ಮ ಭಾರತ ಎಲ್ಲ ಕಡೆ ಫ್ಲಾಗ್ ಹಾಸ್ಟಿಂಗ್ ಮಾಡಿದೆ ಬಹಳ ವರ್ಷದಿಂದ. ಈ ನಮ್ಮ ನೀರಿನಲ್ಲಿ ಮಧ್ಯದಲ್ಲಿ ಇವತ್ತು ಫ್ಲಾಗ್ ಹಾಸ್ಟಿಂಗ್ ಮಾಡೋದು ನಮ್ಮ ಮೊದಲ ಬಾರಿ ಇವತ್ತು ಆಗಿದೆ. ಒಂದು ವಿನೂತನ ಕಾರ್ಯಕ್ರಮ. ಬಹುಶಃ ಇತಿಹಾಸದಲ್ಲಿ ಈ ನೀರಿನ ಮೇಲೆ ನಮ್ಮ ಸದಾಶಿವ ಹೇಳಿದಂಗೆ ಒಂದು ನೀರಿನ ಮೇಲಿಂತು ಒಂದು ಧ್ವಜವನ್ನು ಇಟ್ಟಿರುವಂತಹ ಈ ಒಂದು ಕಾರ್ಯಕ್ರಮವನ್ನು ಉಳ್ಳಾಲದ ನಮ್ಮ ಹನೀಫ್ ಅವರ ನೇತೃತ್ವದಲ್ಲಿ ಒಂದು ಮಾಡಿರುವಂಥ ಎಲ್ಲರಿಗೂ ಒಂದು ಮೆಚ್ಚುವಂಥ ಕೆಲಸ. ಬಹುಶಃ ಇವತ್ತು 72ನೇ ನಾವು ಈ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ತಿಳಿಸಬೇಕಾದ್ರೆ ಇದೊಂದು ಇತಿಹಾಸ ಅಂತ ಹೇಳಬೇಕು ನಾವು ಹೇಳಿದ ಪ್ರಕಾರ. ಅದರಲ್ಲಿ ಮುಖ್ಯವಾಗಿ ಈ ಬೋಟ್ ಆಂಬ್ಯುಲೆನ್ಸ್ ಅಂದರೆ ಸಮುದ್ರದಲ್ಲಿರುವ ಅಪಾಯದಲ್ಲಿರುವಂತಹವರಿಗೆ ಅವರನ್ನು ರಕ್ಷಣೆ ಮಾಡಲು ಮತ್ತು ಅನೇಕ ರೀತಿಯ ಯಾವುದೇ ಒಂದು ಸಂದರ್ಭ ಸಿಕ್ಕೋದ್ರಿಂದ ನಮ್ಗೆ ಕಾಪಾಡಲು ಈ ಒಂದು ಉತ್ತಮ ದೇವರು ಮೆಚ್ಚುವಂಥ ಕೆಲಸವನ್ನು ತಾವು ಮಾಡಿರುತ್ತೀರಾ. ನಮಗೆ ತಮ್ಮ ಎಲ್ಲ ಇದಕ್ಕೆ ಯಶಸ್ವಿಗೆ ನಾವು ಇನ್ನೊಮ್ಮೆ ಹಾರೈಸ್ತಾ ಇದ್ದೇನೆ.